ಸರೇ ಕೃಷ್ಣ ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ 3ನೇ ಸ್ಕಂದ 21ನೇ ಅಧ್ಯಾಯ ಶ್ಲೋಕ 35. ಅತ ಸಂಪ್ರಸ್ಥಿತೆ ಶುಕ್ಲೇ ಕರ್ದಮ ಭಗವಾನ್ ಋಷಿ ಆಸ್ತೆ ಸ್ಮ ಬಿಂದು ಸರಸಿ ತಂ ಕಾಲಂ ಪ್ರತಿಪಾಲಯನ್. ಅನುವಾದ. ಆಮೇಲೆ ಭಗವಂತನ ಪ್ರಸ್ಥಾನ ನಂತರ ಪೂಜ್ಯ ಕರ್ದಮ ಋಷಿಯು ಭಗವಂತನು ಹೇಳಿದ ಕಾಲವನ್ನು ಕಾಯುತ್ತಾ ಬಿಂದು ಸರೋವರ ತೀರದಲ್ಲಿ ನಿಂತನು. ಭಗವಂತ ಹೋದ ಮೇಲೆ ಎಂದಾಗ್ತದೆ, ಈ ಕರ್ದ ಮುನಿ ವೇಟ್ ಮಾಡ್ತಾ ಇದ್ದಾನೆ, ಕಾಯ್ತಾ ಇದ್ದಾನೆ. ಭಗವಂತ ಹೇಳಿದ್ದಾನೆ ಹೀಗೆ ಸ್ವಯಂಭೂ ಮನೆಯ ಮಗಳು ಬರ್ತಾಳೆ, ಹಾಗೀಗ ವೇಟ್ ಮಾಡ್ತಾ ಇದ್ದಾನೆ ಬಿಂದು ಸರೋವರ ತೀರದಲ್ಲಿ. ಶ್ಲೋಕ 36. ಮನುಸ್ಯಂಧನಂ ಆಸ್ಥಾಯ ಶಾತಕೌಂಬ ಪರಿಚ್ಛದಂ ಆರೋಪ್ಯ ಸ್ವಾಂ ಧುರಿತರಂ ಸ್ವಭಾರ್ಯ ಪರ್ಯಟನ್ ಮಹಿ. ಅನುವಾದ ಮತ್ತು ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯಚರಣ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ರೂಪಾಧ್ಯಾಯ. ಸ್ವಯಂಭೂವನು ತನ್ನ ಪತ್ನಿಯೊಂದಿಗೆ ಚಿನ್ನದ ಆಭರಣಗಳಿಂದ ಅಲಂಕೃತವಾದ ರಥವನ್ನೇರಿದ್ದನು. ತನ್ನ ಮಗಳನ್ನು ತಮ್ಮೊಡನೆ ಕುಳ್ಳಿರಿಸಿಕೊಂಡು ಭೂಮಂಡಲವೆಲ್ಲ ಸಂಚರಿಸತೊಡಗಿದನು. ಸ್ವಯಂಭೂವನು ರಾಜ, ಕಿಂಗ್ ಅಂದ್ರೆ ಚಿನ್ನದ ಆಭರಣದ ಅಲಂಕೃತವಾದ ರಥ ಎಲ್ಲ ಇರ್ತದೆ. ಈಗ ಇಲ್ಲ, ಈಗ ರಾಯಲ್ಸ್ ಕಾರಲ್ಲಿ ಹೋಗ್ತಾರೆ. ಬದಲುವಂಥದ್ದು ಕಿಂಗ್ ಮೀನ್ಸ್ ಹ್ಯಾಸ್ ಟು ಗೋ ಇನ್ ಗೋಲ್ಡನ್ ಥ್ರೋನ್. ದಟ್ ಇಸ್ ಅ ರಿಚ್ನೆಸ್. ಈಗ ಅದು ರಿಚ್ನೆಸ್ ಅಲ್ಲ. ಈಗ ಪ್ರಧಾನಮಂತ್ರಿ ಯಾವುದರಲ್ಲಿ ಗಾಡಿಯಲ್ಲಿ ಹೋಗ್ತಾರೆ? ಬಂಗಾರದ ರಥದಲ್ಲಿ ಹೋಗುವುದಿಲ್ಲ, ಬಂಗಾರದ ರಥದಲ್ಲಿ ಹೋಗ್ಬೇಕಂತ, ಅದು ರಿಚ್ನೆಸ್. ಹಾಗೆ ಸ್ವಯಂಭೂವನು ಹೋಗ್ತಾ ಇದ್ದಾನೆ ಪತ್ನಿಯೊಂದಿಗೆ, ಶತರೂಪನೊಟ್ಟಿಗೆ ಹೋಗ್ತಾ ಇದ್ದಾನೆ. ಹಾಗೆ ದೇವತೆಯನ್ನು ಕೂಡ ಕುಳ್ಳಿರಿಸಿಕೊಂಡ, ಮಗಳು ಕೂಡ ಇದ್ದಾಳೆ. ಮತ್ತೆ ಎಲ್ಲ ಭೂಮಂಡಲವನ್ನು ಸಂಚರಿಸ್ತಾರೆ. ಎಷ್ಟು ದಿಸ್ ಈಸ್ ರಿಯಲ್ ಕಿಂಗ್ ಅಂಡ್ ರಿಯಲ್ ರಿಚ್ನೆಸ್. ಎಲ್ಲ ಕಡೆ ಸಂಚರಿಸ್ತಾ ಇದ್ದಾನೆ ಭೂಮಂಡಲ. ಎಸ್ ಭಾವಾರ್ಥ. ಜಗತ್ತಿನ ಮಹಾರಾಜನಾದ ಮನು ಚಕ್ರವರ್ತಿಯು ತನ್ನ ಮಗಳಿಗೆ ಯೋಗ್ಯವಾದ ವರವನ್ನು ಹುಡುಕಲು ಒಬ್ಬ ಕಾರ್ಯಭಾರಿಯನ್ನು ನಿಯೋಜಿಸಬಹುದಾಗಿತ್ತು. ಆದರೆ ಅವರ ತಂದೆಯು ಮಾಡಬೇಕಾದ ಹಾಗೆ ಅವನ ಮಗಳನ್ನು ಪ್ರೀತಿಸುವುದರಿಂದ ಸ್ವತಃ ಕೇವಲ ತನ್ನ ಪತ್ನಿಯೊಂದಿಗೆ ಆಕೆಗೆ ತಕ್ಕವರನ್ನು ಅನ್ವೇಷಣೆ ಮಾಡಲು ಚಿನ್ನದ ರಥವನ್ನು ಏರಿ ತನ್ನ ರಾಜ್ಯದಿಂದ ಹೊರಟು. ನೋಡಿ, ಇದಕ್ಕೆ ಅವ ಬೇರೆ ಜನರಿಗೆ ಅಪಾಯಿಂಟ್ ಮಾಡಬಹುದಿತ್ತು, ಆದರೆ ನನ್ನ ತಂದೆಯ ಜವಾಬ್ದಾರಿ ಅಂತ ಹೇಳಿ ಎಂತ ಮಾಡಿದ, ಅವನೇ ಸ್ವತಃ ಹೋದ. ದಿಸ್ ಇಸ್ ರೆಸ್ಪಾನ್ಸಿಬಿಲಿಟಿ ಅಂತ. ಓಕೆ, ಶ್ಲೋಕ 37. ತಸ್ಮಿನ್ ಸುಧನ್ವನ್ ಅಹನಿ ಭಗವಾನ್ ಯತ್ ಸಮಾಧಿಶತ್ ಉಪಾಯಾತ್ ಆಶ್ರಮಾಪದಂ ಮುನೇ ಶಾಂತಾವೃತಸ್ಯ ತತ್. ಎಲೆ ವಿದುರನೇ, ಭಗವಂತನು ಭವಿಷ್ಯ ನುಡಿದಂತೆ ಅದೇ ದಿನ ತನ್ನ ತಪಸ್ಸಿನ ಪ್ರತಿಜ್ಞೆಗಳನ್ನು ಆಗ ತಾನೇ ಪೂರ್ಣಗೊಳಿಸಿದ್ದ ಮಹರ್ಷಿಯು ಆಶ್ರಮವನ್ನು ಅವರು ತಲುಪಿದರು. ದಿಸ್ ಈಸ್ ಕಮಿಟ್ಮೆಂಟ್. ಅದಕ್ಕೆ ಹೇಳುವಂಥದ್ದು, ಭಗವಂತ ಹೇಳಿದ್ದು ಹಾಗೆ ಆಗ್ತದೆ. ಭಗವಂತ ಹೇಳಿದ, ಸ್ವಯಂಭೂವನು ಅವನ ಮಗಳನ್ನು ಇಟ್ಕೊಂಡು ಬರ್ತಾನೆ, ಇಲ್ಲಿಗೆ ಬಂದ. ಈಗ ಯಾರು ಹೇಳುವಂಥದ್ದು? ಮೈತ್ರೇಯ ಹೇಳುವಂಥದ್ದು ವಿದುರನಿಗೆ. ವಿದುರನಿಗೆ ಹೇಳುವಂಥದ್ದು ಎಂತ? ಭಗವಂತ ಹೇಳಿದನ್ನು ಮಾಡಿದ ಅಂತ. ನೋಡಿ, ಎಲೆ ವಿದುರನೇ, ಭಗವಂತ ಭವಿಷ್ಯ ನುಡಿದ ಅದೇ ದಿನ ತನ್ನ ತಪಸ್ಸಿನ ಪ್ರತಿಜ್ಞೆಯನ್ನು ಹಾಗೆ ತಾನೇ ಪೂರ್ಣಗೊಳಿಸಿದ ಮಹರ್ಷಿಯ ಆಶ್ರಮವನ್ನು ಅವರು ತಲುಪಿದರು. ಎಸ್, ಈಗ ಶ್ಲೋಕ 38, 39. ಯಸ್ಮಿನ್ ಭಗವತೋ ನೇತ್ರಾನ್ ನ್ಯಪತನ್ ಅಶ್ರು ಬಿಂಧವ ಕೃಪಯಾ ಸಂಪರಿ ತಸ್ಯ ಪ್ರಪನ್ನೆ ಅದ್ಭುತಾಯ ವೃಷಂ ತದ್ವೈ ಬಿಂದು ಸರೋ ನಾಮ ಸರಸ್ವತಯ ಪರಿಪ್ಲುತಂ ಪುಣ್ಯಂ ಶಿವಾಮೃತ ಜಲಂ ಮಹರ್ಷಿ ಗಾನ ಸೇವಿತಂ.
ಅನುವಾದ ಮತ್ತು ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಚರಣ ಭಕ್ತಿವೇದಾಂತ ಸ್ವಾಮಿ ಶಿಲಪ್ರಭು ಪವಿತ್ರ ಜಲಾಶಯದ ಪವಿತ್ರ ಜಲಾಶಯವಾದ ಬಿಂದು ಸರೋವರು ಸರಸ್ವತಿ ನದಿಯ ಪ್ರವಾಹ ಜಲದಿಂದ ತುಂಬಿ ಮಹರ್ಷಿಗಳ ಸಮೂಹದಿಂದ ಸೇವಿತವಾಗಿತ್ತು. ಅದರ ಪವಿತ್ರ ಜಲವು ಮಂಗಳಕರವಷ್ಟೇ ಅಲ್ಲ, ಅಮೃತದಷ್ಟೇ ಸವಿಯುಳ್ಳದು ಆಗಿತ್ತು. ಅದಕ್ಕೆ ಬಿಂದು ಸರೋವರ ಎಂದು ಹೆಸರಾಗಿತ್ತು, ಏಕೆಂದರೆ ತನ್ನ ರಕ್ಷಣೆಯನ್ನು ಬಯಸಿದ ಮಹರ್ಷಿಗಾಗಿ ಅತ್ಯಂತ ದಯೆಯಿಂದ ಮಿತಿ ಮೀರಿದಂತ ಭಗವಂತನ ಕಣ್ಣೀರ ಹನಿಗಳು ಅಲ್ಲಿ ಬಿದ್ದವು. ಇಲ್ಲಿ ಬಿಂದು ಸರೋವರದ ಬಗ್ಗೆ ಹೇಳ್ತಾ ಇದ್ದಾರೆ. ಅದು ಪವಿತ್ರ ಜಲ ಅಂದ್ರೆ, ಮತ್ತೆ ತುಂಬಾ ಟೇಸ್ಟ್, ಅಮೃತದಾಗಿ ಟೇಸ್ಟ್ ಇತ್ತು. ಅದಕ್ಕೆ ಹೆಸರು ಬಿಂದು ಸರೋವರ. ಇದು ಭಗವಂತನ ಕಣ್ಣೀರ ಹನಿಗಳು ಅಲ್ಲಿ ಬಿದ್ದಿತ್ತು. ಅದಕ್ಕೆ ಅದು ತುಂಬಾ ಎಂತರುವಂತದ್ದು, ತುಂಬಾ ಆಸ್ಪೀಷಿಯಸ್ ಮತ್ತು ತುಂಬಾ ಪ್ಯೂರ್ ಅದು, ಏಕೆಂದ್ರೆ ಭಗವಂತನ ಹನಿ ಬಿದ್ದಿದೆ ಬಿಂದು ಸರೋವರದಲ್ಲಿ. ಎಸ್, ಈಗ ಭಾವಾರ್ಥ ನೋಡುವ. ಕರ್ದಮ್ಮನು ಭಗವಂತನ ನಿರ್ವಾಜ ಕರುಣೆಯನ್ನು ಗೆದ್ದುಕೊಳ್ಳುವುದಕ್ಕಾಗಿ ತಪಸ್ಸುಗಳನ್ನು ಆಚರಿಸಿದನು ಮತ್ತು ಭಗವಂತನು ಅಲ್ಲಿಗೆ ಬಂದಾಗ ಎಷ್ಟೊಂದು ದಯಾಮಯನಾದನೆಂದರೆ ಅವನು ಸಂತೋಷ ಭಾಷವನ್ನು ಸುರಿಸಿದನು. ಈ ಸೆಂಟೆನ್ಸ್ ತುಂಬಾ ಮುಖ್ಯ. ಈ ಕರ್ದಮ್ ಮಾಡಿದ ತಪಸ್ಸು ಯಾಕೆ? ಕರ್ದಮ್ ಮಾಡಿದ ತಪಸ್ಸು ಭಗವಂತನ ಕರುಣೆ ನಿರ್ವಾಜ ಕಾಸ್ಲೆಸ್ ಮರ್ಸಿ ಸಿಗ್ಲಿಕ್ಕೋಸ್ಕರ, ಕೃಪೆ ಸಿಗ್ಲಿಕ್ಕೋಸ್ಕರ. ಹಾಗಾಗಿ ಭಗವಂತ ಅಲ್ಲಿ ಬರ್ತಾನೆ, ಬಂದ ಕೂಡಲೇ ಭಗವಂತನಿಗೆ ಎಂತಾಗ್ತದೆ, ಅವನ ಸಂತೋಷ ಭಾಸವನ್ನು ಸುರಿಸಿದ. ಹಾಗಾಗಿ ನಾವು ಯಾವುದೇ ಯೋಗ ಮಾಡಲಿ, ನಾವು ಯಾವುದೇ ಸರ್ಕಸ್ ಮಾಡಲಿ, ಯಾವುದೇ ಯೋಗ ಮಾಡಲಿ, ಯಾವುದೊಂದು ಮಾಡಿ, ಆದರೆ ಮಾಡುವಂಥದ್ದು ಭಗವಂತನನ್ನು ಖುಷಿ ಪಡಿಸಲಿಕ್ಕೆ ನಾವು ಮಾಡಬೇಕು. ಫಾರ್ ಪ್ಲೀಸಿಂಗ್ ಕೃಷ್ಣ, ದಿಸ್ ಈಸ್ ದ ಗೋಲ್. ಗುರಿ ಅಂತಂದ್ರೆ ಭಗವಂತನನ್ನು ಸಂತುಷ್ಟ ಪಡಿಸಲಿಕ್ಕೆ ನಾವು ಮಾಡಬೇಕು. ಇಲ್ಲಿ ಕರ್ದಮುನಿ ಮಾಡಿದ, ಹಾಗಾಗಿ ಭಗವಂತ ಅವನ ಪ್ರೇಮ ಭಾಷಣವನ್ನು ಸುರಿಸಿದ. ಸೇಮ್ ನಮಗೆ ಕೂಡ ಭಗವಂತ ಪ್ರೇಮ ಭಾಷಣ ಸುರಿಸ್ತಾನೆ. ಆದ್ರೆ ನಾವು ಯಾಕೆ ಮಾಡಬೇಕು? ಭಗವಂತನನ್ನು ಪ್ಲೀಸ್ ಮಾಡ್ಲಿಕ್ಕೆ ನಾವು ಮಾಡಬೇಕು. ಗುರಿ ಅಷ್ಟೇ, ಬೇರೆ ಯಾವುದಲ್ಲ. ಹಾಗೆ ಕರ್ದಮುನಿ ಅದನ್ನು ಮಾಡಿದ, ಹಾಗಾಗಿ ಎಂದಾಯ್ತು, ಪ್ರೇಮ ಭಾಷಣ ಸುರಿಸಿದ ಭಗವಂತ. ಅದು ಬಿಂದು ಸರೋವರವಾಯಿತು, ಹಾಗಾಗಿ ಬಿಂದು ಸರೋವರ ಹೆಸರಾಯಿತು. ಆದ್ರಿಂದ ಬಿಂದು ಸರೋವರು ಮಹರ್ಷಿಗಳಿಂದಲೂ ವಿದ್ವಜನರಿಂದಲೂ ಪೂಜಿತವಾಯಿತು. ನೋಡಿ, ಭಗವಂತ ಯಾವುದೆಲ್ಲ ಮಾಡ್ತಾರೆ ಅದೆಲ್ಲ ಪೂಜಿತವಾಗುತ್ತದೆ. ಏಕೆಂದ್ರೆ ಪರಮಸತ್ಯದ ತತ್ವಾನುಸಾರವಾಗಿ ಭಗವಂತನು ಅವನ ಕಣ್ಣೀರು ಬೇರೆ ಅಲ್ಲ. ನೋಡಿ, ಭಗವಂತ ಬೇರೆ ಅಲ್ಲ, ಕಣ್ಣೀರು ಬೇರೆ ಅಲ್ಲ. ಇದಕ್ಕೆ ಯಾವ್ದು ಎಕ್ಸಾಂಪಲ್ ಯಾರು ಹೇಳ್ಬೋದಾ? ಒಂದು ನಿಮಿಷ, ಇದಕ್ಕೆ ಎಕ್ಸಾಂಪಲ್ ಯಾರಾದ್ರು? ಒಂದು ನಿಮಿಷ, ಅನ್ಮ್ಯೂಟ್ ಮಾಡ್ತೇನೆ. ಭಗವಂತ ಬೇರೆ ಅಲ್ಲ, ಭಗವಂತ ಕಣ್ಣೀರು ಬೇರೆ ಅಲ್ಲ, ಯಾವ್ದು ಹೇಳ್ಬೋದು ಎಕ್ಸಾಂಪಲ್? ರಾಧಾಕುಂಡ. ಎಸ್, ರಾಧಾಕುಂಡ, ಶ್ಯಾಮಕುಂಡ. ಎಸ್, ಹಾಗಾಗಿ ಅದು ರಾಧಾರಾಣಿಯ ಕಣ್ಣೀರಿಂದ ಆಗುವಂಥದ್ದು, ಶ್ಯಾಮಕುಂಡ ಭಗವಂತನ ಕಣ್ಣೀರಿಂದ ಆಗುವಂಥ. ಹಾಗಾಗಿ ಅದು ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ. ಟಾಪ್ ಮೋಸ್ಟ್ ಪ್ಲೇಸ್ ಈ ನೆಕ್ಟರ್ ಆಫ್ ಇನ್ಸ್ಟ್ರಕ್ಷನ್ ಹೇಳುವಂಥದ್ದು ಭಕ್ತಿ ರಸಾಮೃತ ಸಿಂಧು. ನೆಕ್ಟರ್ ಆಫ್ ಇನ್ಸ್ಟ್ರಕ್ಷನ್ ಅಂದ್ರೆ ಉಪದೇಶ ಅಮೃತ, ನೆಕ್ಟರ್ ಆಫ್ ಡಿವೋಷನ್ ಭಕ್ತಿ ರಸಾಮೃತ. ಓಕೆ, ಹಾಗೆ ರಾಧಾಕುಂಡಗಿಂತ ಟಾಪ್ ಮೋಸ್ಟ್ ಪ್ಲೇಸ್ ಯಾವುದಿಲ್ಲ ಅಂತೆ. ಟಾಪ್ ಮೋಸ್ಟ್ ಪ್ಲೇಸ್ ಅಂದ್ರೆ ರಾಧಾಕುಂಡ. ಯಾಕೆ ರಾಧಾಕುಂಡ? ಯಾಕೆಂದ್ರೆ ರಾಧಾರಾಣಿಯ ಕಣ್ಣೀರಿಂದ ಆದದ್ದು. ಅದೇ ರೀತಿ ಇಲ್ಲಿ ಭಗವಂತನ ಕಣ್ಣೀರಿಂದ ಬರುವಂತದ್ದು ಬಿಂದು ಸರೋವರ. ಬಿಂದು ಸರೋವರ ಹಾಗಾಗಿ ಏಕೆಂದ್ರೆ ಪರಮಸತ್ಯ ತತ್ವಾನುಸಾರವಾಗಿ ಭಗವಂತನು ಅವನ ಕಣ್ಣೀರು ಬೇರೆ ಬೇರೆ ಅಲ್ಲ. ನೋಡಿ, ಕಣ್ಣೀರು ಭಗವಂತ ಎಲ್ಲ ಸೇಮ್. ಭಗವಂತನ ಅಂಗುಷ್ಟದಿಂದ ಬಿದ್ದ ಬೆವರಿನ ಹನಿಗಳು ಪವಿತ್ರ ಗಂಗಾ ನದಿಯಾದ ಹಾಗೆ
ಈಗ ಗಂಗಾ ನದಿ ಕೂಡ ಅದಕ್ಕೆ ಪ್ಯೂರ್. ಯಾಕೆಂದ್ರೆ ಎಲ್ಲಿಂದ ಬರುವಂತಹದ್ದು? ಭಗವಂತನ ಅಂಗುಶದಿಂದ ಬರುವಂತಹದ್ದು. ಹಾಗೆ ಭಗವಂತನ ದಿವ್ಯ ನೇತ್ರಗಳಿಂದ ಬಿದ್ದ ಕಣ್ಣೀರು ಹನಿಗಳನ್ನು ಬಿಂದು ಸರೋವರವಾಯಿತು. ಬಿಂದು ಸರೋವರ ಅಂದ್ರೆ ಹಾಗೆ ಇವೆರಡು ದಿವ್ಯ ಸತ್ವಗಳ ಆಗಿವೆ ಮತ್ತು ಮಹರ್ಷಿಗಳಿಂದಲೂ ವಿದ್ವಾಂಸರಿಂದಲೂ ಪೂಜೆಗೊಳ್ಳುತ್ತಿವೆ. ಬಿಂದು ಸರೋವರದ ನೀರನ್ನು ಇಲ್ಲಿ ಶಿವಾಮೃತ ಜಲವೆಂದು ವರ್ಣಿಸಲಾಗಿದೆ. ಶಿವ ಎಂದರೆ ವಾಸಿ ಮಾಡತಕ್ಕ ಎಂದರ್ಥ. ಯಾವನೇ ಆದರೂ ಬಿಂದು ಸರೋವರದ ನೀರನ್ನು ಸೇವಿಸಿದರೆ ಅವನ ಭೌತಿಕ ರೋಗಗಳೆಲ್ಲ ವಾಸಿಯಾಗುತ್ತೆ. ಶಿವಾಮೃತ ಅಂದ್ರೆ ನಿಮ್ದು ಯಾವುದೇ ಇದಿದ್ರು ಕೂಡ ವಾಸಿಯಾಗುವಂತ ಇದು. ಹಾಗೆ ಬಿಂದು ಸರೋವರ ಕುಡಿದ್ರೆ ಎಲ್ಲ ನಿಮ್ದು ಭೌತಿಕ ಎಲ್ಲ ವಾಸಿ ಆಗ್ತದೆ. ಹಾಗೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದವನ ಎಲ್ಲ ಭೌತಿಕ ರುಚಿಗಳು ಕೂಡ ನಿವೃತ್ತ ಹೊಂದುವ. ಗಂಗಾ ನದಿಯಲ್ಲಿ ನಾವು ಮಿಂದ್ರೆ ಎಲ್ಲ ಭೌತಿಕ ಎಲ್ಲ ಹೋಗ್ತದೆ, ಕಂಟಾಮಿನೇಷನ್. ಈ ವಿಶೇಷ ಗುಣಗಳು ಮಹಾವಿದ್ವಾಂಸರಿಂದ ಮತ್ತು ಆಚಾರ್ಯರಿಂದ ಅನಿರುದ್ಧವಾಗಿದೆ ಮತ್ತು ಈಗಲೂ ಈ ಪದ್ಯ ಕಲಿಯುಗದಲ್ಲೂ ಇದು ನಡೆಯುತ್ತಿದೆ. ಎಸ್. ಶ್ಲೋಕ 40. ಪುಣ್ಯ ದ್ರುಮಾಲತಾ ಜಲೈ ಕೂಜತ್ ಪುಣ್ಯ ಮೃಗಾದ್ವಿಜೈ ಸರ್ವಾರ್ಥ ಫಲ ಪುಷ್ಪಾದ್ಯಂ ವನರಾಜಿ ಶ್ರಿಯಾನ್ವಿತಂ. ಅನುವಾದ ಮತ್ತು ಭಾವಾರ್ಥ ಬೈ ಚರಣಾನಂದ ಭಕ್ತಿ ಸ್ವಾಮಿ ಶಿಲಪ್ರಭುಪಾದ. ಆ ಸರೋವರ ತೀರವು ಸರ್ವ ಋತುಗಳ ಫಲಪುಷ್ಪಗಳಿಂದ ಸಮೃದ್ಧವಾದ ಮರಗಳ ಮತ್ತು ಬಳ್ಳಿಗಳ ಸಮೂಹದಿಂದ ಆವೃತವಾಗಿತ್ತು. ನಾನಾ ರೀತಿಯಲ್ಲಿ ಧ್ವನಿಗೈಯುತ್ತಿದ್ದ ಪುಣ್ಯ ಮೃಗ ಪಕ್ಷಿಗಳಿಗೆ ಆಸರೆ ಕೊಡುವಂತದ್ದಾಗಿತ್ತು. ಕಾಡು ಮರಗಳ ತೋಪುಗಳ ಸೌಂದರ್ಯದಿಂದ ಅಲಂಕೃತವಾಗಿತ್ತು. ಆ ಸರೋವರದ ತೀರದಲ್ಲಿ ಎಲ್ಲ ಋತು ಅಂದ್ರೆ ಸರ್ವ ಋತು, ಎಲ್ಲ ಸೀಸನ್ಸ್. ಇದು ಎಲ್ಲಿ ನಮ್ಮ ನವದ್ವೀಪಲ್ಲಿ ಋತುದ್ವೀಪಲ್ಲಿ ಎಲ್ಲ ಋತುಗಳು ಬರ್ತದೆ ಒಂದು ದಿವಸದಲ್ಲಿ. ಎಲ್ಲ ಸಮ್ಮರ್ ಸೀಸನ್, ರೈನಿ ಸೀಸನ್, ವಿಂಟರ್ ಸೀಸನ್, ಸ್ಪ್ರಿಂಗ್ ಸೀಸನ್ ಎಲ್ಲ ಹಾಗೆ ಎಲ್ಲ ಋತುಗಳಿದ್ದಾವಂತೆ. ಮತ್ತೆ ಫಲಪುಷ್ಪಗಳಿಂದ ಸಮೃದ್ಧವಾದ ಮರ ಅಂದ್ರೆ ಫಲಪುಷ್ಪಗಳು ಇರಬೇಕು, ಆವೃತವಾಗಿತ್ತು. ಈಗ ಫಲಪುಷ್ಪ ಕೊಡದ ಮರ ಎಂತಂದ್ರೆ ಇಟ್ಸ್ ಅ ತಮೋ ಗುಣ. ಫಲಪುಷ್ಪ ಕೊಡುವಂತ ಮರ ಸತ್ವಗುಣ. ನಾನಾ ರೀತಿಯಲ್ಲಿ ಧ್ವನಿಗೆ ಯೂಸಿದ್ದ ಪುಣ್ಯ ಮೃಗ ಪಕ್ಷಿಗಳಿಗೆ ಆಸರೆ ಕೊಡುವಂಥದ್ದಾಗಿತ್ತು. ಅಂದ್ರೆ ಎಲ್ಲ ಪಕ್ಷಿಗಳು ಪ್ರಾಣಿಗಳಿದ್ರಂತೆ ಅಲ್ಲಿ. ಕಾಡು ಮರಗಳ ತೋಪುಗಳ ಸೌಂದರ್ಯದಿಂದ ಅಲಂಕೃತವಾಗಿತ್ತು. ಬಿಂದು ಸರೋವರ ಭಾವಾರ್ಥ. ಬಿಂದು ಸರೋವರ ಪುಣ್ಯಕರವಾದ ಮರಗಳಿಂದ ಮತ್ತು ಪಕ್ಷಿಗಳಿಂದ ಆವೃತವಾಗಿದೆ ಎಂದು ಇಲ್ಲಿ ಹೇಳಲಾಗಿದೆ. ಮಾನವ ಸಮಾಜದ ಕೆಲವರು ಪುಣ್ಯಶಾಲಿಗಳು ಮತ್ತು ಗುಣವಂತರು, ಅದಲ್ಲದೆ ಕೆಲವರು ಅಧರ್ಮಿಗಳು, ಪಾಪಿಗಳು, ಹೀಗೆ ನಾನಾ ವರ್ಗದ ಜನರು ಇರುವ ಹಾಗೆ ಮರಗಳಲ್ಲಿ ಮತ್ತು ಪಕ್ಷಿಗಳಲ್ಲಿ ಕೂಡ ಪುಣ್ಯಕರ ಮತ್ತು ಪುಣ್ಯಕರವಲ್ಲದವು ಇರುತ್ತವೆ. ಒಳ್ಳೆಯ ಹಣ್ಣು ಹೂಗಳನ್ನು ಕೊಡದಿರುವ ಮರಗಳನ್ನು ಪುಣ್ಯಕರವಲ್ಲದು ಎಂದು ವರ್ಣಿಸಲಾಗಿದೆ. ಕಾಗಿಗಳಂತ ಹೊಲಸು ಹಕ್ಕಿಗಳು ಪುಣ್ಯಕರವಲ್ಲದವು ಎಂದು ಭಾವಿಸಲಾಗಿದೆ. ಬಿಂದು ಸರೋವರ ಸುತ್ತಮುತ್ತಲ ಪ್ರದೇಶದಲ್ಲಿ ಒಂದೇ ಒಂದಾದರೂ ಪುಣ್ಯಕರವಲ್ಲದ ಪಕ್ಷಿಯಾಗಲಿ ವೃಕ್ಷಿಯಾಗಲಿ ಇರಲಿಲ್ಲ. ಪ್ರತಿಯೊಂದು ವೃಕ್ಷವು ಹಣ್ಣುಗಳನ್ನು ಹೂಗಳನ್ನು ತಾದು ಮತ್ತು ಪ್ರತಿಯೊಂದು ಪಕ್ಷಿಯು ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಎಂದು ಭಗವಂತ ಮಯವನ್ನು ಆಡುತ್ತಿತ್ತು. ಈಗ ನೋಡಿ ಹೇಗೆ ಅಂದ್ರೆ ಖಾಲಿ ಮನುಷ್ಯರಲ್ಲಿ ಮಾತ್ರ ಅಲ್ಲ, ಸತ್ವಗುಣ, ರಜಗುಣ, ತಮಗುಣ ಪ್ರಾಣಿಗಳಲ್ಲಿ, ಪಕ್ಷಿಗಳಲ್ಲಿ ಮತ್ತೆ ಈ ಮರಗಳಲ್ಲಿ ಕೂಡ ಉಂಟು. ಈಗ ಒಳ್ಳೆ ಫ್ರೂಟ್ಸ್ ಕೊಡುವಂತ ಮರ, ಒಳ್ಳೆ ಫ್ಲವರ್ ಕೊಡುವಂತ ಮರ ಅದು ಸತ್ವಗುಣ. ಮತ್ತೆ ಕೊಡದಂಥದ್ದು ಅದು ತಮೋಗುಣ. ಏನು ಕೊಡದಂತ. ಮತ್ತೆ ಪಕ್ಷಿಗಳಲ್ಲಿ ಕೂಡ ಈ ಕಾಗೆ ತಮೋಗುಣ, ಕಾಗೆ ತಮೋಗುಣ, ಈ ಹಂಸ ಸತ್ವಗುಣ. ಪ್ರಾಣಿಗಳಲ್ಲಿ ಕೂಡ ನಾಯಿ ತಮೋಗುಣ, ಅದಕ್ಕೆ ನಾಯಿಯನ್ನು ಮುಟ್ಟುವುದಿಲ್ಲ. ಹಸು ಸತ್ವಗುಣ, ಹಸುವನ್ನು ಮುಟ್ಟಬಹುದು. ಹಾಗೆ ಇದ್ರೆ ಈಗ ಮಾತ್ರ ಕಾಲ ಉಲ್ಟಾಗಿದೆ. ಜನರೆಲ್ಲ ನಾಯಿಯನ್ನು ಮನೆಯೊಳಗೆ ಮುದ್ದು ಮಾಡ್ತಾರೆ. ಇಲ್ಲ, ತಮೋಗುಣ, ಮುದ್ದು ಮಾಡ್ಲಿಕ್ಕಿಲ್ಲ. ಹಸುವನ್ನು ಮುದ್ದು ಮಾಡಿ. ಆದ್ರೆ ಹೇಗೆ ಅಂದ್ರೆ ಈ ಶಿವಾನಂದ ಸೇನ್ ಅಲ್ಲ ಆಯ್ತು, ಅವನೊಂದು ನಾಯಿ ಇತ್ತು. ಆ ನಾಯಿ ಚೇತನ್ ಮಹಾಪ್ರಭು ಅದನ್ನು ಎಲಿವೇಟ್ ಮಾಡ್ತಾರೆ, ಅದು ಇಮಿಡಿಯೇಟ್ ವೈಕುಂಠಕ್ಕೆ ಹೋಗ್ತದೆ. ಅದು ಬೇರೆ ವಿಷಯ. ಯಾಕೆಂದ್ರೆ ನಾವು ಚೈತನ್ಯ ಮಹಾಪ್ರಭು ಅಲ್ಲ. ಕೆಲವರು ಹೇಳ್ತಾರೆ ನಾಯಿಗೂ ನಾವು ಪ್ರೀತಿ ತೋರಿಸಬೇಕು. ಫಸ್ಟ್ ನಾವು ನಮ್ಮದು ನೋಡುವ,
ನಾವು ಯಾವ ಪ್ಲಾಟ್ಫಾರ್ಮಲ್ಲಿ ಇದ್ದೇವೆ ತೋರಿಸಿ. ಸರ್ವಯೋನಿಷು ಒಂದೇ, ಎಲ್ಲ ಜೀವಯೋನಿಗಳಿಗೆ ಪ್ರೀತಿ ತೋರಿಸಬೇಕು, ಅದು ಬೇರೆ ವಿಷಯ. ಆದರೆ ಸರ್ಟೆನ್ ಥಿಂಗ್ಸ್ ತಮಗುಣ ಅಂದ್ರೆ ತಮಗುಣ, ಸತ್ವಗುಣ ಅಂದ್ರೆ ಸತ್ವಗುಣ, ಇದನ್ನ ನಾವು ಅರ್ಥ ಮಾಡಬೇಕು. ಹಾಗೆ ಖಾಲಿ ಮನುಷ್ಯರಲ್ಲಿ ಮಾತ್ರ ಅಲ್ಲ, ಇದು ಎಲ್ಲ ಇದರಲ್ಲಿ ಉಂಟು. ಮರಗಳಲ್ಲಿ ಉಂಟು, ಪ್ರಾಣಿಗಳಲ್ಲಿ ಉಂಟು, ಪಕ್ಷಿಗಳಲ್ಲಿ ಉಂಟು. ಹಾಗೆ ಇಲ್ಲಿ ಎಂತಾದ್ರೆ ಎಲ್ಲ ಪಕ್ಷಿಗಳು ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಇದನ್ನು ಹಾಡುತ್ತಿತ್ತಂತೆ. ಹಾಗೆ ನೋಡಿ, ಆ ಪಕ್ಷಿಗಳಿಗೆ ಗೊತ್ತುಂಟು, ನಮಗೆ ಗೊತ್ತಿಲ್ಲ. ಜೀವನದ ಉದ್ದೇಶ ಇರುವಂಥದ್ದು ಭಗವಂತನನ್ನು ಗ್ಲೋರಿಫೈ ಮಾಡಲಿಕ್ಕೆ, ಅದು ಪಕ್ಷಿಗಳಿಗೆ ಗೊತ್ತುಂಟು, ಅದೆಲ್ಲ ಈ ಮರಗಳಿಗೆ ಗೊತ್ತುಂಟು. ನೋಡಿ, ಹೂವೆಲ್ಲ ಕೊಡ್ತಾ ಉಂಟು, ಹಣ್ಣು ಹೂವೆಲ್ಲ. ಹಾಗೆ ಇದು ಈ ರೀತಿ. ಓಕೆ, ನೆಕ್ಸ್ಟ್ ಶ್ಲೋಕಕ್ಕೆ ಹೋಗುವ. ಶ್ಲೋಕ 41. ಮತ್ತ ದ್ವಿಜ ಗಣೇರ್ಗುಷ್ಟಂ ಮತ್ತ ಭ್ರಮರಾ ವಿಭ್ರಮಂ ಮತ್ತ ಬರ್ಹಿ ನಟ ಅತೋಪಂ ಅವಯಂ ಮತ್ತ ಕೋಕಿಲಂ. ಅನುವಾದ ಮತ್ತು ಭಾವಾರ್ಥ ಬೈ ಅಂಗ್ರೇಜ್ ಅಭಯಚರಣ ಭಕ್ತಿ ಸಂಶಿಲೋಪ. ಆ ಪ್ರದೇಶವು ಅತಿ ಹರ್ಷಿತ ಪಕ್ಷಿಗಳ ಗಾನ ಸ್ವರದಿಂದ ಪ್ರತಿಧ್ವನಿ ಬೀರುತ್ತಿತ್ತು. ಮದವೇರಿ ದುಮ್ಮಿಗಳು ಅಲ್ಲಿ ಸುತ್ತಾಡುತ್ತಿದ್ದವು. ಮದಿಸಿದ ನವಿಲುಗಳು ಗರ್ವದಿಂದ ನಟಿಸುತ್ತಿದ್ದವು. ಸಣ್ಣಮತ್ತಾದ ಕೋಗಿಲೆಗಳು ಒಂದನ್ನೊಂದು ಕರೆಯುತ್ತಿದ್ದವು. ನೋಡಿ, ಹಾಗಾಗಿ ಸ್ಪಿರಿಚುವಲ್ ವರ್ಲ್ಡ್ ಅಂದ್ರೆ ಹೀಗೆ. ಎಲ್ಲ ಪಕ್ಷಿಗಳು ಅವ್ರಿಗೆ ಗೊತ್ತುಂಟು ನಾವಿರೋದು ಭಗವಂತನನ್ನು ಪ್ಲೀಸ್ ಮಾಡಲಿಕ್ಕೆ. ಹಾಗಾಗಿ ಅವರಿಗೆ ಎಂತ ಕ್ವಾಲಿಟೀಸ್ ಉಂಟು, ಅವ್ರ ತರ ಎಷ್ಟು ಕೆಪಾಸಿಟಿ ಉಂಟು, ಅದರಲ್ಲಿ ಅವರು ಪ್ಲೀಸ್ ಮಾಡಲಿಕ್ಕೆ ನೋಡ್ತಾರೆ. ದಿಸ್ ಈಸ್ ದಿ ಗೋಲ್ ಆಫ್ ಲೈಫ್. ನಿಮ್ಮಲ್ಲಿ ಎಷ್ಟು ಕೆಪಾಸಿಟಿ ಉಂಟು, ನಿಮ್ಮ ಹತ್ರ ಎಷ್ಟು ತಾಕತ್ತುಂಟು, ಅದರಲ್ಲಿ ನೀವು ಭಗವಂತ ಪ್ಲೀಸ್ ಮಾಡಲಿಕ್ಕೆ ನೋಡಿ. ಮತ್ತೆ ಪ್ರತಿಯೊಬ್ಬನಿಗೂ ಕೂಡ ಭಗವಂತ ಒಂದಲ್ಲ ಒಂದು ಟ್ಯಾಲೆಂಟ್ ಕೊಟ್ಟಿದ್ದಾನೆ. ಇದು ಭಗವಂತ ಡಿಸೈನ್ ಮಾಡುವಾಗ ಈ ರೀತಿ ಮಾಡಿದ್ದಾನೆ. ಹಾಗಾಗಿ ಎಲ್ಲರಲ್ಲಿ ಎಂತಾದ್ರೂ ಒಂದು ಸ್ಪೆಷಲ್ ಇರ್ತದೆ. ಹೌದಲ್ವಾ? ಪ್ರತಿಯೊಬ್ಬನಲ್ಲಿ ಒಂದು ಎಂತಾದೊಂದು ಸ್ಪೆಷಲ್ ಕ್ವಾಲಿಟಿ ಇರುವುದಿಲ್ಲ. ಹೌದು ಗುರೂಜಿ, ಇರುತ್ತೆ. ಈಗ ನಾವು ಎಂತ ಮಾಡ್ಬೇಕು ಆ ಸ್ಪೆಷಲ್ ಕ್ವಾಲಿಟಿಯಿಂದ? ಅದನ್ನ ಭಗವಂತನಿಗೆ ಬಳಸ್ಕೋಬೇಕು ಗುರೂಜಿ. ಹಾಗಾಗಿ ಇಲ್ಲಿ ನೋಡಿ, ಈ ಪಕ್ಷಿಗಳು ಮಾಡ್ತಾ ಇದ್ದಾರೆ. ಅವರು ನವಿಲು ನರ್ತಿಸುವಂಥದ್ದು, ದುಂಬಿ ಸುತ್ತಾಡುವಂಥದ್ದು, ಕೋಗಿಲೆ ಕರೆಯುವಂಥದ್ದು. ಹಾಗಾಗಿ ನಮ್ಮಲ್ಲಿ ಯಾವುದು ಕ್ವಾಲಿಟಿ ಉಂಟು ಆ ಕ್ವಾಲಿಟಿಯಿಂದ ನಾವು ಭಗವಂತನ ಸೇವೆಗೆ ಯೂಸ್ ಮಾಡಬೇಕು. ಈಗ ನಾನು ನನ್ನ ಎಕ್ಸಾಂಪಲ್ ಹೇಳ್ತೇನೆ. ಈಗ ನಾನು ಕಲ್ತದ್ದು ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್. ಅದು ನನ್ನ ಗ್ರಾಜುಯೇಷನ್. ಮತ್ತೆ ನಾನು ಪೋಸ್ಟ್ ಗ್ರಾಜುಯೇಷನ್ ಮಾಡಿದ್ದು ಅದರಲ್ಲೇ, ಮತ್ತೆ ನನಗೆ ಕೆಲಸ ಕೂಡ ಸಿಕ್ಕಿದ್ದು ಅದರಲ್ಲೇ. ಈಗ ನಾನು ಭಗವಂತನಿಗೆ ಇಲ್ಲಿ ಸೇವೆ ಅದನ್ನೇ ಮಾಡ್ತಾ ಇದ್ದೇನೆ, ಮಾರ್ಕೆಟಿಂಗ್. ಜನರ ಮೀಟ್ ಆಗಿ ದೇವಸ್ಥಾನಕ್ಕೆ ಹೆಲ್ಪ್ ಮಾಡಿ ಅಂತ. ಹಾಗಾಗಿ ಭಗವಂತನ ಎಂಥದ್ದು ಪ್ಲಾನ್ ಇರಬೇಕು, ಇಲ್ಲ ನಾನು ಯಾಕೆ ಅದನ್ನು ಕಲಿಬೇಕು? ಅದನ್ನು ಕಲಿತು ಈಗ ನನ್ನ ಇಲ್ಲಿಗೆ ಯೂಸ್ ಆಗ್ತಾವ. ಮುಂಚೆ ಕೆಲಸ ಮಾಡ್ತಾ ಇರುವಾಗ ಕೂಡ ಜನರನ್ನು ಮೀಟ್ ಆಗ್ಲಿಕ್ಕೆ ಇತ್ತು. ಆದರೆ ಕಂಪನಿಗೆ ನಾವೆಂತ ಮೀಟ್ ಆಗಿ ಕಂಪನಿ ಸ್ಯಾಲ್ರಿ ಕೊಡ್ತದೆ, ಕಂಪನಿಗೋಸ್ಕರ ನಾವು ಕೆಲಸ ಮಾಡ್ತೀವಿ, ಕಂಪನಿಗೆ ಲಾಭ. ಹೇಗೆ ಅಂದರೆ, ಈಗ ಸಪೋಸ್ ನೀವು ಎಷ್ಟು ಕಂಪನಿಗೆ 10 ಲಕ್ಷ ಪ್ರಾಫಿಟ್ ಮಾಡಿಸಿದ್ರು ಕೂಡ ಕಂಪನಿ ನಿಮ್ಗೆ ಕೊಡುವಂಥದ್ದು 50,000 ಸ್ಯಾಲ್ರಿ, ಅದಕ್ಕಿಂತ ಜಾಸ್ತಿ ಕೊಡೋದು. ಭಗವಂತ ಹಾಗೆ ಅಲ್ಲ. ಭಗವಂತನ ಕ್ಯಾಲ್ಕುಲೇಷನ್ ಅಂತಂದ್ರೆ 1:1000. ನೀವು 1 ರೂಪಾಯಿ ಭಗವಂತನಿಗೆ ಕಲೆಕ್ಟ್ ಮಾಡಿದರೆ ಅದು 1,000. ಯಾವುದು ಲೆಕ್ಕಾಚಾರ? ಹಾಗೆ ಭಗವಂತನ ಲೆಕ್ಕಾಚಾರ.
ಹಾಗಾಗಿ ನಮ್ಮಲ್ಲಿ ಕೂಡ ಎಂತಾದ್ರೂ ಒಂದು ಇರ್ತದೆ ಎಂತ ಹೇಳುವಂಥದ್ದು. ಭಗವಂತ ನಮಗೊಂದು ಸ್ಪೆಷಲ್ ಕೊಟ್ಟಿರ್ತಾನೆ. ಯಾಕೆ ಅದು ಕೊಟ್ಟಿರುವಂಥದ್ದು? ಯಾಕೆ? ಅವನ ಸೇವೆ ಮಾಡ್ಲಿಕ್ಕೋಸ್ಕರ. ನೋಡಿ, ಭಗವಂತ ನಮಗೆ ಒಂದು ಸ್ಪೆಷಲ್ ಕ್ವಾಲಿಟಿ ಕೊಡ್ತಾನೆ. ಈಗ ನಮ್ಮಲ್ಲಿ 100 ದೋಷಗಳಿರ್ಬೋದು, ಬ್ಯಾಡ್ ಕ್ವಾಲಿಟೀಸ್, ಆದ್ರೆ ಒಂದು ಒಳ್ಳೆ ಕ್ವಾಲಿಟೀಸ್ ಇರ್ತದೆ ಎಲ್ಲರ ಹತ್ರ. ಆ ಒಳ್ಳೆ ಕ್ವಾಲಿಟಿಯನ್ನು ನಾವು ಭಗವಂತನ ಸೇವೆ ಯೂಸ್ ಮಾಡಬೇಕು. ಸಿಂಪಲ್. ಸಿಂಪಲ್. ಈಗ ಇಲ್ಲಿ ಈ ಮರಗಳು, ಈ ಪ್ರಾಣಿಗಳು, ಈ ಪಕ್ಷಿಗಳು ಬಿಂದು ಸರೋವರದ ಸುತ್ತ ಇದನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಅವರಿಂದ ಕಲಿಯುವ, ಅವರಿಂದ ನಾವು ಕಲಿಯುವ. ಅವರು ಮಾಡ್ತಾ ಇದ್ದಾರೆ, ನಮ್ಗೆ ಯಾಕೆ ಮಾಡ್ಲಿಕ್ಕೆ ಆಗುದಿಲ್ಲ? ಈ ರೀತಿಯ ವಿಚಾರ ಬರ್ಬೇಕು ನಮ್ಗೆ. ನೋಡಿ, ಭಾಗವತಂ ಅಂದ್ರೆ ಇಟ್ ಇಸ್ ಮೆಂಟ್ ಫಾರ್ ರಿಫಾರ್ಮೇಶನ್, ಸುಧಾರ್ಲಿಕ್ಕೆ. ನಮ್ಮಲ್ಲಿ ಭಕ್ತಿ ಇಲ್ಲ, ನಮ್ಮಲ್ಲಿಗೆ ಸೇವಾ ಮನೋಭಾವ ಇಲ್ಲ. ಈ ರೀತಿ ನಾವು ಭಾಗವತಂ ಕೇಳಿ 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 ಸ್ವಲ್ಪ ಭಕ್ತಿ ಬರಲಿ, ಸ್ವಲ್ಪ ಸೇವಾ ಮನೋಭಾವ ಬರಲಿ ಅಂತ ನಾವು ಎಂತ ಹೇಳುವಂಥದ್ದು, ಬರ್ಲಿ ಅಂತ ಇರುವಂಥದ್ದು ಭಾಗವತಂ, ನಿತ್ಯ ಭಾಗವತ ಸೇವೆ. ಇವತ್ತು ಬರದಿದ್ರು ಕೂಡ, ಈ ಲೈಫಲ್ಲಿ ಬರದಿದ್ರು ಕೂಡ ನೆಕ್ಸ್ಟ್ ಲೈಫಲ್ಲಿ ಬರ್ತದೆ. ಯಾಕೆಂದ್ರೆ ಅದು ಕಂಟಿನ್ಯೂ ಆಗ್ತದೆ. ಆದ್ರೆ ಬರಲೇಬೇಕು, ಬರಲೇಬೇಕು. ನಿಮಿಷ ಅರ್ಥ ಮಾಡಿದ್ರೆ ಓಕೆ. ನೆಕ್ಸ್ಟ್ ಶ್ಲೋಕಕ್ಕೆ ಹೋಗುವ. ಮತ್ತೆ ಒಂದು ಶ್ಲೋಕ ಉಂಟು. ಎಸ್, ಶ್ಲೋಕ 42ರಿಂದ 43. ಕದಂಬ ಚಂಪಕ ಅಶೋಕ ಕರಂಜ ಬಕುಲ ಆಸನೆ ಕುಂದ ಮಂದಾರ ಕುಟಜೈ ಚ್ಯೂತಪೂತೈ ಅಲಂಕೃತಂ ಕಾರಂಡವೈ ಪ್ಲವೈ ಅಂಸೈ ಕುರರೈ ಜಲಕುಕ್ಕುಟೈ ಸಾರಸೈ ಚಕ್ರವಾಕೈ ಚ ಚಕೋರೈ ವಲ್ಗು ಪೂಜಿತಂ. ಬಿಂದು ಸರೋವರವು ಕಡವೆ ಮರ, ಸಂಪಿಗೆ, ಅಶೋಕ, ಕರಂಜ, ಬಕುಲ, ಆಸನ, ಕುಂದ, ಮಂದಾರ, ಕುಟಜ ಮತ್ತು ಎಳೆಯ ಮಾವಿನ ಮರಗಳಂತ ಪುಷ್ಪಭರಿತ ವೃಕ್ಷಗಳಿಂದ ಶೋಭಾಯಮಾನವಾಗಿತ್ತು. ಅಲ್ಲಿಯ ಗಾಳಿಯು ಕಾರಂಡವ, ಪ್ಲವ, ಅಂಸ, ಕಡಲ ಹದ್ದು, ನೀರುಕೋಳಿ, ಕೊಕ್ಕರೆ, ಚಕ್ರವಾಕ ಮತ್ತು ಚಕೋರಗಳ ಇಂಪಾದ ಸ್ವರದಿಂದ ತುಂಬಿತ್ತು. ಇಂಥದೆಲ್ಲ ಮರ ಇತ್ತಂತೆ. ಎಸ್, ಈಗ ನಿಮ್ಮಲ್ಲಿ ಪ್ರಶ್ನೆ, ನಿಮ್ಗೆ ಎಲ್ಲಿಯಾದ್ರೂ ಇಂಥ ಮರಗಳು ಕಾಣ್ತಾವ? ಹರೇ ಕೃಷ್ಣ, ನಿಮ್ಗೆ ಕಾಣಿಸ್ತಾವ? ಸಂಪಿಗೆ ಮರ ಒಂದು ಕಾಣಿಸುತ್ತೆ ಪ್ರಭುಜಿ. ಯಾವುದು? ಸಂಪಿಗೆ ಪ್ರಭುಜಿ. ಓಕೆ, ಬಕುಲ ಅಂದ್ರೆ ರೇಂಜಾವು ಪ್ರಭುಜಿ. ಬಕಲ ಗೊತ್ತು. ಓಕೆ, ನೋಡಿ ಹೇಗೆ ಅಂದ್ರೆ ವಿಷಯ ಅಂತ ಅಂದ್ರೆ, ಇದೆಲ್ಲ ಈಗ ಯಾಕೆ ಡಿಸಪಿಯರ್ ಆಗಿದೆ ಅಂದ್ರೆ, ಇದು ಉಂಟು ಆದ್ರೆ ಕೆಲವು ಜಾಗದಲ್ಲಿ ಉಂಟು, ಎಲ್ಲ ಜಾಗದಲ್ಲಿ ಮುಂಚೆ ಜಾಸ್ತಿ ಜಾಗದಲ್ಲಿ ಇತ್ತು. ಈಗ ಯಾಕೆಂದ್ರೆ ನಾವು ಟೋಟಲಿ ಭಗವಂತನ ಮರೆತು ಬಿಟ್ಟಿದ್ದೇವೆ. ಇದೆಲ್ಲ ಇರುವಂತದ್ದು ಭಗವಂತನ ಸೇವೆಗೆ. ಭಗವಂತ ಸೃಷ್ಟಿ ಮಾಡಿದ್ದು ನಮ್ಮ ಎಂಜಾಯ್ಮೆಂಟ್ಗೆ ಅಲ್ಲ. ಇಟ್ ಈಸ್ ಮೆಂಟ್ ಫಾರ್ ಈಸ್ ಎಂಜಾಯ್ಮೆಂಟ್, ಭಗವಂತನ ಎಂಜಾಯ್ಮೆಂಟ್ಗೆ. ಆದ್ರೆ ನಾವು ಎಂತ ಮಾಡಿದ್ದೇವೆ, ಅದನ್ನು ನಾವು ಮರೆತು ಬಿಟ್ಟಿದ್ದೇವೆ. ಹಾಗಾಗಿ ಎಂತಾಗ್ತದೆ, ಕಾಲಕ್ರಮೇಣ ಇದೆಲ್ಲ ಡಿಸಪೇರ್ ಆಗ್ತದೆ. ಹಿಂದಿನ ಕಾಲದಲ್ಲಿ ಇತ್ತು, ಈಗ ಕಡಿಮೆ ಆಗಿದೆ. ಹೀಗೆಂದ್ರೆ ನಾನೀಗ ಮಂಗಳೂರಿನವ. ಮಂಗಳೂರಿನಲ್ಲಿ ನಾನು ತುಂಬ ಸಣ್ಣದಿರುವಾಗ ತುಂಬ ಮಳೆ, ತುಂಬ ಫುಲ್ ಮರಗಳೇ, ಮತ್ತೆ ಫುಲ್ ಗದ್ದೆ. ನನ್ನ ಮನೆಯಿಂದ ಶುರು ಆದ್ರೆ ಆ ಕೊಟ್ಟವರ ಚೌಕಿ ತನಕ ಬರ್ತದೆ. ಅಲ್ಲಿ ನಾನು ತಂದೆಯೊಟ್ಟಿಗೆ ಇಯರ್ಲಿ ಒನ್ಸ್ ಇದಕ್ಕೆ ಈಚೆ ಸುರತ್ಕಲ್ಗೆ ಬರ್ತಾ ಇದೆ. ಆಗ ಅಲ್ಲಿ ನಡೆದುಕೊಂಡು ಬರ್ಲಿಕ್ಕೆ ಫುಲ್ ಗದ್ದೆ. ಈಗ ಗದ್ದೆ ಇಲ್ಲ, ಮತ್ತೆ ಫುಲ್ ಮರಗಳು ಎಲ್ಲ ಇತ್ತು. ಹಾಗಾಗಿ
ಕಾಲಕ್ರಮೇಣ ಎಂತಾಗ್ತದೆ, ಎಲ್ಲ ಡಿಸಪೇರ್ ಆಗ್ತದೆ. ಕಲಿಯುಗ ಅಂದ್ರೆ ಹಾಗೆ. ಕಲಿಯುಗ ಅಂದ್ರೆ ಎಲ್ಲ ಬೇಡದೆಲ್ಲ ಅಪಿಯರ್ ಆಗ್ತದೆ, ಬೇಕಾದ ಎಲ್ಲ ಡಿಸಪೇರ್ ಆಗ್ತದೆ. ಇದು ಅಡ್ವಾನ್ಸ್ಮೆಂಟ್. ಓಕೆ, ಇಂಥದ್ದೆಲ್ಲ ಇತ್ತಂತೆ ನೋಡಿ. ಎಲ್ಲ ಮರಗಳು ಮತ್ತೆ ಹಂಸ, ಕಡಲದ್ದು, ನೀರು, ಕೋಳಿ, ಕೊಕ್ಕರೆ, ಚಕ್ರವಾಕ. ಈಗ ಭಾವಾರ್ಥ ನೋಡುವ. ಪ್ರಸ್ತಾವಿಸದ ಎಲ್ಲವೂ ಪುಣ್ಯ ವೃಕ್ಷಗಳು, ಏಕೆಂದರೆ ಸಂಪಿಗೆ, ಕಡವೆ, ಬಕುಲ ಮುಂತಾದ ಒಳ್ಳೆಯ ಪರಿಮಳದ ಹೂವನ್ನು ನೀಡುತ್ತವೆ. ತುಂಬಾ ಫ್ರಾಗ್ನೆನ್ಸ್ ಅಂತೆ ಅದರ ಹೂಗಳು. ನೀರುಕೋಳಿ ಮತ್ತು ಕೊಕ್ಕರೆಗಳ ಮಧುರ ಧ್ವನಿಗಳು ಅಲ್ಲಿನ ವಾತಾವರಣ ಸಾಧವಾದಷ್ಟು ಆಹ್ಲಾದ ಪಡಿಸಿದ್ದವು ಮತ್ತು ಅತ್ಯಂತ ಯೋಗವೆನಿಸುವ ಆಧ್ಯಾತ್ಮಿಕ ವಾತಾವರಣ ಉಂಟು ಮಾಡುತ್ತದೆ. ಅಂದ್ರೆ ಕೊಕ್ಕರೆ ಮತ್ತು ಇದರದ್ದು ಧ್ವನಿ ಒಳ್ಳೆಯದಂತೆ. ಎಸ್, ನೆಕ್ಸ್ಟ್ ಶ್ಲೋಕ 44. ತಥಾ ಏವ ಹರಿಣೈ ಕ್ರೋಢಿ ಸ್ವಾವಿತ್ ಗವಯಾ ಕುಂಜರೈ ಗೋಕೂಚೆ ಹರಿಭಿ ಮರ್ಕೆ ನಕುಲೇ ನಾವಿಭಿ ಪೃಥಂ. ಅನುವಾದ ಮತ್ತು ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಶರಣ ಭಕ್ತಿವೇಂದ್ರ ಸ್ವಾಮಿ ಶಿಲ್ಪಭಾಗ್ಯ. ಆ ಸರೋವರ ತೀರಗಳು ಜಿಂಕೆಗಳಿಂದಲೂ, ಹಂದಿಗಳಿಂದಲೂ, ಮುಳ್ಳು ಹಂದಿಗಳಿಂದಲೂ, ಕಾಡು ಹಸುಗಳಿಂದಲೂ, ಆನೆಗಳಿಂದಲೂ, ಕಾಡು ಕೋತಿಗಳಿಂದಲೂ, ಸಿಂಹಗಳಿಂದಲೂ, ಮಂಗಗಳಿಂದಲೂ, ಮುಂಗುಸಿಗಳಿಂದಲೂ, ಕಸ್ತೂರಿ ಮೃಗಗಳಿಂದಲೂ ತುಂಬಿದ್ದವು. ಈ ಬಿಂದು ಸರೋವರದ ಪಕ್ಕದಲ್ಲಿ ಇದೆಲ್ಲ ಜಿಂಕೆ, ಹಂದಿ, ಮುಳ್ಳು ಹಂದಿ, ಕಾಡು ಹಸು, ಆನೆ, ಕಾಡು ಕೋತಿ, ಸಿಂಹ, ಮಂಗ, ಮುಂಗುಸಿ, ಕಸ್ತೂರಿ ಮೃಗ. ಹೆಸರಿಗೆ ಭಾವಾರ್ಥ ನೋಡುವ. ಕಸ್ತೂರಿ ಮೃಗಗಳು ಪ್ರತಿಯೊಂದು ಕಾಡಿನಲ್ಲಿಯೂ ಇರುವುದಿಲ್ಲ ನೋಡಿ, ಎಲ್ಲರಲ್ಲಿ ಇರುವುದಿಲ್ಲ ಅಂದ್ರೆ ಬಿಂದು ಸರೋವರದ ಸ್ಥಳಗಳಲ್ಲಿ ಮಾತ್ರ ಇರುತ್ತವೆ. ಅವು ತಮ್ಮ ಹೊಕ್ಕುಳಿನಿಂದ ಹೊರಸೂಸುವ ಕಸ್ತೂರಿ ಪರಿಮಳದಿಂದ ಯಾವಾಗಲೂ ಅಮಲೇರಿಸಿಕೊಂಡು ಇರುತ್ತವೆ. ಹೊಕ್ಕುಳಿನಿಂದ ಎಂತಾಗ್ತದೆ? ಕಸ್ತೂರಿ ಪರಿಮಳ ಫ್ರಮ್ ನೇವಲ್. ಓಕೆ, ಇಲ್ಲಿ ಪ್ರಸ್ತಾವಿಸದ ಗೋವರ್ಗದ ಗವೈಗಳು ತಮ್ಮ ಬಾಲಗಳ ತುದಿಯಲ್ಲಿ ಕೇಶಗುಚ್ಛವನ್ನು ತಾಳಿರುತ್ತವೆ. ಎಸ್, ಇದು ಗೋವಲ್ಲಿ ಬರುವಂತ ಪ್ರಾಡಕ್ಟ್. ಓಕೆ, ಈ ಹಿಂದೆ ಈ ಬಾಲದ ಹಿಂದೆ ಇರುವಂತದ್ದು. ಓಕೆ, ಈ ಕೇಶಗುಚ್ಛವನ್ನು ದೇವಾಲಯ ಪೂಜೆಯಲ್ಲಿ ದೇವಮೂರ್ತಿಗೆ ಚಾಮರವಿಕ್ಕುವುದಕ್ಕೆ ಉಪಯೋಗಿಸ್ತಾರೆ. ನಾನು ಮೊನ್ನೆ ತಂದಿದ್ದೆ, ತುಂಬಾ ಕಾಸ್ಟ್ಲಿ ಅಪ್ಪ. ಎಷ್ಟು ಅದಕ್ಕೆ 12,000. ಅಂದ್ರೆ ಈಗ DTSಗೆ ಹೊಸ ತಂದಿದ್ದೇನೆ. DTS ಇದು ಪ್ರಭುಪಾದ್ಗೆ ಯೂಸ್ ಮಾಡ್ತಾ ಇದ್ದಾರೆ. ಮೊನ್ನೆ ಎಲ್ಲಿಂದ? ಮಾಯಪುರಿಂದ ಚಾಮರ 12,000. ಏಕೆಂದ್ರೆ ನೋಡಿ, ಕೇಶಗುಚ್ಛ ತುಂಬಾ ಕಾಸ್ಟ್ಲಿ ಇದೆ. ಗವಯಗಳು ಕೆಲವು ವೇಳೆ ಚಮರಿಗಳೆಂದು ಕರೆಯುವರು ಮತ್ತು ಅವುಗಳನ್ನು ಬಹಳ ಪವಿತ್ರವಾದವೆಂದು ಭಾವಿಸಲಾಗಿದೆ. ಭಾರತದಲ್ಲಿ ಕಸ್ತೂರಿಯನ್ನು, ಚಮರಿ ಮೃಗದ ಬಾಲದ ಕೂದಲನ್ನು, ಚಾಮರವನ್ನು ಮಾರಾಟ ಮಾಡಿ ಶ್ರೀಮಂತರಾಗತಕ್ಕ ಜಿಪ್ಸಿಗಳು ಅಥವಾ ವನ ವಣಿಜರು ಈಗಲೂ ಇದ್ದಾರೆ. ಆ ಬಿಸ್ನೆಸ್ ಮಾಡುವವರು ಇದ್ದಾರೆ ಈಗ ಕೂಡ. ಹಿಂದೂ ಜನಾಂಗದ ಮೇಲುವರ್ಗದವರಿಗಾಗಿ ಇವುಗಳ ಬೇಡಿಕೆಯು ಯಾವಾಗಲೂ ಹೆಚ್ಚಾಗಿಯೇ ಇದೆ. ಇಂತಹ ವ್ಯಾಪಾರವು ಭಾರತದ ದೊಡ್ಡ ನಗರಗಳಲ್ಲಿಯೂ ಗ್ರಾಮಗಳಲ್ಲಿಯೂ ಈಗಲೂ ಮುಂದುವರಿಯುತ್ತಲೇ ಇದೆ. ಹಾಗಾಗಿ ನೋಡಿ, ಎಲ್ಲವೂ ಯೂಸ್ ಆಗುವಂಥದ್ದು ಭಗವಂತನ ಸೇವೆಗೆ. ನಾವಿಲ್ಲಿ ಫೈನಲ್ ಕನ್ಕ್ಲೂಷನ್ ಅಂತಂದ್ರೆ ಎವ್ರಿಥಿಂಗ್ ಇಸ್ ಮೆಂಟ್ ಫಾರ್ ಕೃಷ್ಣಾಸ್ ಪ್ಲೆಷರ್. ಈಗ ಸರೋವರದಲ್ಲಿ ಹತ್ತಿರ ಮರಗಳು, ಪಕ್ಷಿಗಳು, ಪ್ರಾಣಿಗಳು ಎಲ್ಲವೂ ಇರುವಂಥದ್ದು ಭಗವಂತನಿಗೋಸ್ಕರ. ಎಂಜಾಯರ್ ಭಗವಂತ. ಹಾಗೆ ಇದನ್ನು ನಾವು ಅರ್ಥ ಮಾಡ್ಬೇಕಷ್ಟೇ. ಇವತ್ತಿನ ನಮ್ಮ ತರಗತಿದು ತರಗತಿಯ ನಿಜವಾದ ಅಂಶ ಎಂತ ಅಂದ್ರೆ ಎವ್ರಿಥಿಂಗ್ ಶುಡ್ ಬಿ ಮೆಂಟ್ ಫಾರ್ ಕೃಷ್ಣ ಸರ್ವಿಸ್. ಎಲ್ಲವೂ ಭಗವಂತನ ಸೇವೆಗೆ ಯೂಸ್ ಆಗ್ಬೇಕು. ಆಗ ಅದಕ್ಕೆ ಚಂದ, ಎಲ್ಲದೇ ಚಂದ ಇಲ್ಲ. ಎಷ್ಟೇ ಒಳ್ಳೇದೇ ಇರಲಿ, ಅದು ಭಗವಂತನಿಗೋಸ್ಕರ, ಭಗವಂತನ ಸೇವೆ. ಇದನ್ನು ನಾವು ತಿಳಿಯಬೇಕು. ಎಸ್, ಹರೇ ಕೃಷ್ಣ. ಶ್ರೀ ಪ್ರಭುಪಾದ್ ಕಿ ಜೈ. ಓಕೆ,
पंचकल्पतरु विश्व कृपा सिंधु पावनेभ्यो वैष्णवेभ्यो नमो नमः। अनंत कोटि वैष्णव वृंद की जय। नामाचार्य श्री हरिदास ठाकुर की जय। हरे कृष्ण। धन्यवादಗಳು ಧನ್ಯವಾದ ಧನ್ಯವಾದಗಳು ಪ್ರಭುಜಿ, ಗುರೂಜಿ. ಹರೇ ಧನ್ಯವಾದಗಳು. ಕೃಷ್ಣ. ಶ್ರೀ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ ಧನ್ಯವಾದಗಳು. ಬಿಂದು ಸರೋವರ ಯಾವುದು ಬಿಂದು ಸರೋವರ? ಹರೇ ಕೃಷ್ಣ ಹೇಳಿ ಪದ್ಮಿನಿ ಅವರೇ. ಬಿಂದು ಸರೋವರ ಎಲ್ಲಿದೆ ಪ್ರಭುಜಿ ಈಗ ಜಾಗ? ಸರೋವರ ಮೋಸ್ಟ್ಲಿ ಇದು ವಾರಣಾಸಿಯಲ್ಲಿ ಹಾ, ವಾರಣಾಸಿ. ಹಾ. ಹರೇ ಕೃಷ್ಣ. ಗುಜರಾತ್ ಅಲ್ಲಿ. ಓಕೆ ಸಾರಿ, ಬಿಂದು ಮಾಧವ್ ವಾರಣಾಸಿಯಲ್ಲಿ. ಸಾರಿ ಸರ್, ಬಿಂದು ಮಾಧವ್ ಚೇತನ್ ಸರ್ ಬರ್ತಾರೆ. ಓಕೆ, ಗುಜರಾತ್ ಆಗಿರ್ಬೋದು. ಓಕೆ, ಬಿಂದು ಮಾಧವ್ ವಾರಣಾಸಿಯಲ್ಲಿ ಉಂಟು. ಸನಾತನ ಗೋಸ್ವಾಮಿ ಹೋಗುವಂಥದ್ದು. ಒಂದು ನಿಮಿಷ. ಓಕೆ, ಧನ್ಯವಾದ. ಹರೇ ಕೃಷ್ಣ. ಎಸ್, ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಧನ್ಯವಾದಗಳು.